ಕೋರ್ಟ್ನಲ್ಲಿ ಇತ್ಯರ್ಥ ಆಗಿದೆ. CBI ಕೊಟ್ಟಿತ್ತು ಅದನ್ನು. ಸೌಜನ್ಯ ಕೇಸ್ ಇದೆಯಲ್ಲ, CBI ಕೊಟ್ಟಿತ್ತು. ಈಗ ಅವ್ರ ಪೇರೆಂಟ್ಸು ಅವರೆಲ್ಲ ಬೇರೆಯವರೆಲ್ಲ ಅದನ್ನು ಮರು ತನಿಖೆ ಆಗಬೇಕು ಅಂತ ಇದ್ದಾರೆ. ಅದು ಲೀಗಲಾಗಿ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ವಿಚಾರ ಮಾಡಿ ನೋಡೋಣ ಏನು ಕ್ರಮ ತಗೋಬೇಕು ಅಂತ. ಬಿಕಾಸ್ ಯು ಹ್ಯಾವ್ ಟು ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಆ್ಯಸ್ ಎ ಲಾಯರ್ ಹೇಳ್ತಾ ಇದ್ದೀನಿ, ಅಪೀಲ್ ಆಗಬೇಕಾಗತ್ತೆ, ಹೈಕೋರ್ಟಿಗೆ ಅಪೀಲ್ ಆಗಬೇಕು. ಕೋರ್ಟ್ನವ್ರು ಹೇಳಿದರೆ ಜಡ್ಜ್ಮೆಂಟ್ ಅದರ ಮೇಲೆ ಅಪೀಲ್ ಹೋಗ್ತಾರಲ್ಲ. ಈಗ ಜಡ್ಜ್ಮೆಂಟ್ ನೋಡಿಲ್ಲ ನಾನು ನೋಡಿಲ್ಲರಿ. ನೀವು ಓದಿದ್ದೀರಾ? ನೀವು ಓದಿದ್ದೀರಾ? ಹಾಂ, ಆಯಿತು. ಏನು ಮಾಡ್ಬೋದು ನಿಮ್ಮ ಪ್ರಕಾರ? ಹೇಳಿದರೆ ನೋಡೋಣ. ನಾನು ನೋಡಿಲ್ಲ ಜಡ್ಜ್ಮೆಂಟ್, ನಾವು ಓದಿಲ್ಲ. ಬಟ್ ಜಡ್ಜ್ಮೆಂಟ್ ಕಾಪಿ ನನಗೆ ಕೊಟ್ಟಿದ್ದಾರೆ, ತಗೊಬಂದು ನಾನು ಓದ್ತೀನಿ. ಓದಿದ ಮೇಲೆ ಈಗ ಅಪೀಲ್ ಹಾಕ್ಲಿಕ್ಕೆ ಅವಕಾಶ ಇದ್ದರೆ ಅದನ್ನು ಚಾಲೆಂಜ್ ಮಾಡ್ತಾನೆ ಅಪೀಲ್ ಹಾಕೋದು. ಲೋಯರ್ ಕೋರ್ಟ್ನಲ್ಲಿ ಏನು ಕೊಟ್ಟಿದ್ದಾರೆ ಅದ್ರ ವಿರುದ್ಧವಾಗಿ ತಾನೇ ಅಪೀಲ್ ಹಾಕೋದು. ಹಾಂ.